ಹಿಂದೂ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸುತ್ತಿರುವ ಹುನ್ನಾರದ ವಿರುದ್ಧ ತೊಕ್ಕೊಟ್ಟು ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ಹಿಂದೂ ಮುಖಂಡರು, ಹಿಂದೂ ಧರ್ಮ ಹೋರಾಟಕ್ಕೆ ಸಿದ್ಧವಾಗಿದೆ. ಈಗಾಗಲೇ ಅಯೋಧ್ಯೆ ಆಯಿತು, ಮುಂದಿನ ಸರದಿ ಕಾಶಿ ಮತ್ತು ಮಥುರವಾಗಿದ್ದು, ತಾಕತ್ತಿದ್ರೆ ನಿಲ್ಲಿಸಲು ತಾಂಟಲು ಸಿದ್ಧರಾಗಿ ಎಂದು ತಾಂಟ್ರೆ ಬಾ ತಾಂಟ್ ಎಂಬ ಡೈಲಾಗ್ಗೆ ಸವಾಲೆಸೆದಿದ್ದಾರೆ. ಇದರ ಜೊತೆಗೆ ಇಂತಹ ಘಟನೆಗಳು ನಡೆದಾಗ ಕೇವಲ ಹಿಂದೂ ಸಂಘಟನೆಗಳು ಮಾತ್ರ ಪ್ರತಿಭಟಿಸುವುದಿಲ್ಲ, ಇಡೀ ಹಿಂದೂ ಸಮಾಜ ಒಟ್ಟಾಗಿ ನಿಂತು ಪ್ರತಿಭಟಿಸುವ ಕಾರ್ಯ ಆಗಬೇಕು ಎಂದು ವಿಶ್ವ ಹಿಂದೂ ಪರಿಷತ್ನ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪಿಲ್ ಹೇಳಿದ್ದಾರೆ. ಯಾವುದೊಂದು ಇಟಲಿಯಿಂದ ಬಂದಂತ ಇಲಿಯಲ್ಲ, ನಮ್ಮ ಹಿಂದುತ್ವದ ಹುಲಿ ಇರುವುದು ಹಿಂದುತ್ವದ ಹುಲಿ. ನಮ್ಮ ಸಮಾಜಕ್ಕೆ ನೀವು ಸವಾಲಾಗ್ತೀರಿ, ನಮ್ಮ ಸಮಾಜಕ್ಕೆ ಸವಾಲಾಗ್ತೀರಿ. ನೀವು ಕಳೆದ 6 ವರ್ಷದಿಂದಲೇ ಈ ರೀತಿಯ ಕಾರ್ಯಕ್ರಮಗಳಿಂದಾಗಿ ಈ ರೀತಿ ನೀವು ಚಟಪಡಿಸ್ತಾ ಇದ್ದೀರಿ. ಇನ್ನೇನಾದ್ರೂ ಆ ಹುಲಿ ಇನ್ನು ಒಂದು 10 ವರ್ಷ ಇದ್ರೆ ನಿಮ್ ಸ್ಥಿತಿ ಏನಾಗ್ಬೋದು ಒಂದ್ಸಲ ಆಲೋಚನೆ ಮಾಡಿ. ನಿಮ್ ಸ್ಥಿತಿ ಏನಾಗ್ಬೋದು ಅಂತ ಹೇಳಿ ನಮ್ಗೆ ಹೇಳ್ತೀರಿ ತಾಂಟ್ರೆ ತಾಂಟ್ರೆ. ತಾಕತ್ತಿದ್ರೆ ಅಯೋಧ್ಯೆ ಆಯ್ತು, ಮುಂದಿನ ದಿವಸ ಕಾಶಿ ಇದೆ, ಮುಂದಿನ ದಿವಸ ಮಥುರಾ ಇದೆ. ತಾಕತ್ತಿದ್ರೆ ಅದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಿ, ಅದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಿ, ನೀವು ಅದನ್ನ ನಿಲ್ಲಿಸುವಂತ ಪ್ರಯತ್ನ ಮಾಡಿ.